ವರ್ಷಂಪ್ರತಿ ನಡೆಯುವಂತಹ ನಮ್ಮ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಹಾಗೂ ಈ ವರ್ಷ ಪದಗ್ರಹಣ ಸಮಾರಂಭ ಕಾರ್ಯಕ್ರಮಕ್ಕೆ ವಾರ್ಷಿಕ ಉತ್ಸವಕ್ಕೆ ಸಮಾಜವನ್ನು ಸ್ವಾಗತಿಸುತ್ತಾ ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ನೇತೃತ್ವದಲ್ಲಿ ಇವರ ಸಹ ಸಂಸ್ಥೆಗಳಾದ ಯುವ ಸಂಘ, ಮಹಿಳಾ ಸಂಘ ಹಾಗೂ ಒಕ್ಕೂಟ ಮತ್ತು ಸಹಕಾರ ಪತ್ತಿನ ಸಂಘ ಇವರ ಸಹಯೋಗದೊಂದಿಗೆ ಡಿಸೆಂಬರ್ 25ರಂದು ಒಕ್ಕಲಿಗ ಸಮುದಾಯ ಭವನ ತೆಂಕಿಲ ಇಲ್ಲಿ ವಾರ್ಷಿಕ ಕಾರ್ಯಕ್ರಮ ಮತ್ತು ಪದಗ್ರಹಣ ಸಮಾರಂಭವನ್ನು ದೇವತಾ ಕಾರ್ಯಕ್ರಮ, ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆಯೊಂದಿಗೆ ನಡೆಸಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಚಿಂಚನಗಿರಿ ಕಾಕಮಠ ಮಂಗಳೂರು ಇದರ ಸ್ವಾಮೀಜಿಗಳಾದ ಶ್ರೀ ಧರ್ಮನಾಥ ಸ್ವಾಮೀಜಿಯವರು ನಮಗೆ ಆಶೀರ್ವಚನವನ್ನು ನೀಡಲಿದ್ದಾರೆ. ಹಾಗೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಬರುವವರಿದ್ದಾರೆ ಮತ್ತು MLC ಭೋಜೇಗೌಡರು ಇದರಲ್ಲಿ ಬರಲಿದ್ದಾರೆ. ಹಾಗೆ ಮಾಜಿ ಸಚಿವರಾದ ಶಾಸಕರಾದ ಸಂಜೀವ ಮಠಂದರು ಹಾಗೂ ಮೋಹನ್ ಗೌಡ ಹೆಗ್ಗೇಡ್ಕರ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಗಣಹೋಮ ಪ್ರಾರಂಭವಾಗಿ 8 ಗಂಟೆಗೆ ಸತ್ಯನಾರಾಯಣ ಪೂಜೆ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರೆದು 10 ಸಭಾ ಕಾರ್ಯಕ್ರಮ ನಡೆಯಲಿಕ್ಕೆ, ನಂತರ ನಂತರ ನಾವು ಸಾಂಸ್ಕೃತಿಕ ಕಾರ್ಯ ಮುಂದುವರಿಸ್ತೇವೆ. ಅದರೊಟ್ಟಿಗೆ ಅನ್ನಪ್ರಸಾದ ಭೋಜನ ಕೂಡ ಜೊತೆಯಾಗಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸುಮಾರು 4,000ಕ್ಕಿಂತ ಮಿಕ್ಕಿ ನಮ್ಮ ಸಮಾಜ ಬಾಂಧವರು ಭಾಗವಹಿಸುತ್ತಿದ್ದಾರೆ. ಇದರಲ್ಲಿ ಭಜನೆ ಕುಣಿತ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತಿದೆ. ಅದಲ್ಲದೆ ವಿಶೇಷವಾಗಿ ಈ ಸಲ ನಾವು 10 ಜನ ನಮ್ಮ ಸಾಧಕರನ್ನು ಸನ್ಮಾನಿಸುತ್ತಿದ್ದೇವೆ. ಕೃಷಿ ಕ್ಷೇತ್ರದಲ್ಲಿ ಕೆಮ್ಮಾರ ಗಂಗಾಧರ ಗೌಡರು, ಸಹಕಾರ ಕ್ಷೇತ್ರದಲ್ಲಿ ಶಿವರಾಮಗೌಡ ಹೆಗ್ಗೇರಿ, ಹಾಗೆ ಸಾಮಾಜಿಕವಾಗಿ ರತ್ನಾವತಿ ಜೀವಿ ಗೌಡ, ಶಿಕ್ಷಣ ಇದರಲ್ಲಿ AV ನಾರಾಯಣ್, ವೈದ್ಯಕೀಯ ಆಯುರ್ವೇದದಲ್ಲಿ ಧನ್ಯ ಬೈಲಾಡಿ, ಹಾಗೆ ಉದ್ಯಮದಲ್ಲಿ ಸುಂದರಗೌಡ ಉಪ್ಪಿನಂಗಡಿ, ಮತ್ತು ವೈದ್ಯಕೀಯದಲ್ಲಿ ಡಾಕ್ಟರ್ ಯದುರಾಜ್, ಹಾಗೆ ಸಾಮಾಜಿಕವಾಗಿ ಪ್ರಮೋದ್ ಕುಮಾರ್ ಮತ್ತು ಸಿಂಚನ ಉರುಬೈಲು ಪತ್ರಿಕೋದ್ಯಮ ಹೀಗೆ ಮತ್ತು ಕುಮಾರಿ ಶಮಿಕಾ ಮೊನ್ನೆ ನಡೆದಂಥ ವಿಶೇಷ ಪ್ರತಿಭೆ ಅವಳಿಗೆ ಕೂಡ ಈ 10 ಜನವನ್ನು ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಳ್ಳೆಯ ಪ್ರಚಾರ ಕೊಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ತಾಲೂಕು ಸಮಿತಿ, ಯುವ ಸಂಘ ಸಮಿತಿ, ಮಹಿಳಾ ಸಂಘ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.